ಬಂಟ್ವಾಳ ತಾಲೂಕು ಅಹಮದಾಬಾದವು ಚೆನ್ನೈ ತೋಡಿ ಗ್ರಾಮದ ಅಂತರಗುತ್ತು ನಿವಾಸಿ ವಯೋವೃದ್ಧ 70 ವರ್ಷ ಪ್ರಾಯದ ನಾರಾಯಣ ಕುಲಾಲ್ ಎಂಬುವರು ಅಕ್ಟೋಬರ್ 18ರಂದು ಮನೆಯಿಂದ ಹೋದವರು ವಾಪಸ್ ಮನೆಗೆ ಬಾರದೆ ಕಾಣೆಯಾಗಿದ್ದಾರೆ. ಈ ಬಗ್ಗೆ ಪೂಂಜಲ್ಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಣೆಯಾದ ನಾರಾಯಣ ಅವರು ಸುಮಾರು 5.5 ಅಡಿ ಎತ್ತರ, ಎಣ್ಣೆ ಕಪ್ಪು ಮೈಬಣ್ಣ, ಕಪ್ಪು ಬಿಳಿ ಮಿಶ್ರಿತ ಕೂದಲು, ಕೋಲು ಮುಖ ಹೊಂದಿರುತ್ತಾರೆ. ತುಳು ಕನ್ನಡ ಭಾಷೆ ಮಾತನಾಡುತ್ತಾರೆ. ಕಾಣೆಯಾದ ದಿನ ಕಂದು ನೀಲಿ ಬಣ್ಣದ ಲುಂಗಿ, ನೀಲಿ ಗೆರೆಗಳಿರುವ ಬಣ್ಣದ ಅರ್ಧ ತೋಳಿನ ಶರ್ಟ್ ಧರಿಸಿದ್ದರು. ನಾರಾಯಣ ಕುಲಾಲ್ ಬಗ್ಗೆ ಮಾಹಿತಿ ಇದ್ದಲ್ಲಿ ಪೂಂಜಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಸಂಪರ್ಕಿಸುವಂತೆ ಕೋರಲಾಗಿದೆ.